ಇವತ್ತು ನಮ್ಮ ಈ ಸೃಷ್ಟಿಯ ಮಿನುಗುತ್ತಾರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು 131ನೇ ಜಯಂತ್ಯೋತ್ಸವ. ಈ ಒಂದು ಕಾರ್ಯಕ್ರಮನ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಎಸ್ಸಿ ಮೋರ್ಚಾದ ವತಿಯಿಂದ ಬಹಳ ಅರ್ಥಪೂರ್ಣವಾಗಿ ನಡೆಸಿ ಈಗಷ್ಟೇ ಕಾರ್ಯಕ್ರಮ ಮುಗಿದಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಂತಹ ನಮ್ಮ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಸಚಿವರಾದಂತಹ ಗೋಪಾಲಯ್ಯರವರು, ಕರ್ನಾಟಕ ರಾಜ್ಯದ OBCಯ ಅಧ್ಯಕ್ಷರಾದಂತಹ ನೆಲ ನರೇಂದ್ರ ಬಾಬು ಅವರು, ಮಾಜಿ BBMP ಉಪಮಹಾಪೌರಾದ ಎಸ್ ಹರೀಶ್ ಅವರು, ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆ ಉಪಾಧ್ಯಕ್ಷರಾದ ಜಯರಾಮಣ್ಣವರು, ನಮ್ಮ ಉತ್ತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಎಸ್ಸಿ ಮೋರ್ಚಾದ ನಿಸರ್ಗ ಜಗದೀಶ್ ಅವರು, ಈ ರೀತಿ ಅನೇಕ ನಮ್ಮ ಜಯಸಿಂಹ ರಘುನಾಗರಾಜರವರು, ಈ ರೀತಿ ನಾವೆಲ್ಲ ಒಟ್ಟು ಮುಖಂಡರುಗಳು ಸೇರಿಕೊಂಡು ನಮ್ಮ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಸನ್ಮಾನ್ಯ ನಾರಾಯಣ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಹಳ ಒಂದು ಸುಮಾರು 8 ಗಂಟೆಯಿಂದನೇ ಕಾರ್ಯಕ್ರಮ ಪ್ರಾರಂಭವಾಗಿ 2 ಗಂಟೆಗಳ ಕಾರ್ಯಕ್ರಮ ನಡೀತು. ಇದಕ್ಕೆ ಪ್ರಾಂಶುಪಾಲರಾಗಿ ನಮ್ಮ ಸುಧಾಕರ್ ಅಂತ ಗುಪ್ತಾ ಕಾಲೇಜಿನವರು ಬಂದಿದ್ದರು. ಈ ಒಂದು ಸಂದರ್ಭದಲ್ಲಿ ನಮ್ಮ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ 2 ಗಂಟೆ ಹೊತ್ತುಗಳ ಕಾಲ ಸುಮಾರು ಒಂದು 500 ಜನ ಮುಖಂಡರ ಸಮ್ಮುಖದಲ್ಲಿ ನೆರವೇರಿತು. ಇಂಥ ಕಾರ್ಯಕ್ರಮಗಳಿಗೆ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಮಹಾಲಕ್ಷ್ಮಿ ಮಂಡಲದ ಅಧ್ಯಕ್ಷನಾಗಿ ಹೇಳ್ತೇನೆ, ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಬಂದಂಥ ಮುಖಂಡರುಗಳಿರ್ಬೋದು ಅಥವಾ ನಮ್ಮ ಈ ಸಮಾಜ ಸೇವೆ ಮಾಡುವಂಥ ಚಿಂತಕರಿರ್ಬೋದು, ಅವರಿಗೆಲ್ಲ ಒಂದು ಸ್ಫೂರ್ತಿದಾಯಕವಾದ ಒಂದು ಕಾರ್ಯಕ್ರಮ ಇಲ್ಲಿ ನಡೀತು. ಅಂಬೇಡ್ಕರ್ ಅವರ ಜೀವನದಲ್ಲಿ ಯಾವ್ಯಾವ ಥರ ಅವರು ಕಷ್ಟಪಟ್ಟರು, ಅವರು ಯಾವ ರೀತಿ ಸಂವಿಧಾನವನ್ನು ರಚನೆ ಮಾಡಿ ನಮ್ಮ ದೇಶಕ್ಕೆ ಅರ್ಪಣೆ ಮಾಡುವಾಗ ಅವ್ರ ಜೀವನದಲ್ಲಿ ಆಗಿ ಹೋದಂತಹ ಎಲ್ಲ ನೋವು, ನಲಿವು, ಮತ್ತೊಂದು ವಿಷಯಗಳನ್ನು ಭಾಳ ಇದಾಯಿತು. ಬೇರೆಯವರಿಗೆ ಒಂದು ಸ್ಫೂರ್ತಿ ಆಯಿತು. ಆ ಸ್ಫೂರ್ತಿಯಿಂದ ಏನಂದರೆ ಮುಂದಿನ ಜೀವನದಲ್ಲಿ, ಮುಂದಿನ ಪೀಳಿಗೆಯಲ್ಲಿ ಮಕ್ಕಳುಗಳು ಅಂಬೇಡ್ಕರ್ ಅವರ ಒಂದು ಪುಸ್ತಕವನ್ನು ಓದಿ ಆ ಪುಸ್ತಕದಲ್ಲಿ ಇರುವಂಥ ವಿಷಯಗಳನ್ನ ಮನದಟ್ಟು ಮಾಡಿಕೊಂಡ್ರೆ ಎಲ್ಲ ಒಂದು ಕಡೆ ಈ ಸಮಾಜದಲ್ಲಿ ಮತ್ತಷ್ಟು ಏಳಿಗೆಯ ಒಂದು ದಿನಗಳನ್ನ ಕಾಣ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು ಅದೇ ರೀತಿ ನಮ್ಮ ನಾರಾಯಣ ಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ಸುಮಾರು ಈ ಸಮಾಜದಲ್ಲಿ ಸೇವೆ ಮಾಡಿದಂತಹ ನಮ್ಮ ಮುಖಂಡರುಗಳಿಗೆ 21 ಜನಿಗೆ ಸನ್ಮಾನವನ್ನು ಮಾಡಲಾಯಿತು. ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 131ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಬಾಬಾ ಸಾಹೇಬರ ಜನ್ಮದಿನಾಚರಣೆಯನ್ನು ನಾವೆಲ್ಲ ಭಾಳ ಅದ್ದೂರಿಯಿಂದ ಮಾಡಿದ್ದೇವೆ. ಅದಕ್ಕೆ ಕಾರಣ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ. ಗೋಪಾಲಣ್ಣನವರು ಹಾಗೂ ಮಂಡಲ ಅಧ್ಯಕ್ಷರಾದಂಥ ನಮ್ಮ ರಾಘವೇಂದ್ರ ಶೆಟ್ಟಿಜಿರವರು ಹಾಗೂ ನಮ್ಮ OBC ಮೋರ್ಚಾದ ರಾಜ್ಯ ಘಟಕದ ಅಧ್ಯಕ್ಷರಾದ ನರೇಂದ್ರ ಬಾಬು ಅವರು, ಉಪಮಹಾಪೌರರಾದ ಮಾಜಿ ಉಪಮಹಾಪೌರರಾದಂಥ ಹರೀಶ್ ಅಣ್ಣನವರು ಹಾಗೂ ಇನ್ನೆಲ್ಲ ನಾಯಕರುಗಳು ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ನಮ್ಮ ಎಸ್ಸಿ ಮೋರ್ಚಾದ ಎಲ್ಲ ನಮ್ಮ ಪದಾಧಿಕಾರಿಗಳ ಪರವಾಗಿ, ಇಡೀ ಮಹಾಲಕ್ಷ್ಮಿ ಕ್ಷೇತ್ರದ ಜನತೆ ಪರವಾಗಿ ಅವರು ನಾನು ತುಂಬ ಹೃದಯದ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಒಂದು ಏಕಶಿಲೆಯಲ್ಲಿ ಮಾಡಿಸಿದಂಥ ಅಂಬೇಡ್ಕರ್ ಮೂರ್ತಿಯನ್ನು ಇವತ್ತು ಎಲ್ಲೋ ಇದರಲ್ಲಿ ಮಂಗಳೂರಲ್ಲಿತ್ತು, ಅದನ್ನು ತರಿಸಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿತ್ತು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ನಾನು ರಾಘವೇಂದ್ರ ಶೆಟ್ಟಿಜಿಯವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ನನ್ನ ಜೊತೆ ಎಲ್ಲ ಕೆಲಸ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ಸಹೋದರರು ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳ ಮುಗಿಸ್ತೀನಿ. ಧನ್ಯವಾದ. ಸ್ವಾಮಿ ನವಕೋಟಿ ಅಂತ ನಾವೊಂದು ಜೈ ವಿಜಯ ಭಾರತಿ ಪಾರ್ಟಿಯಿಂದ ಮಾತಾಡ್ತೀನಿ, ಪಕ್ಷದ ಅಧ್ಯಕ್ಷ ವಿಶೇಷ ಘಟಕ. ಈಗ ಇವತ್ತೇನಿದೆ, ಭಾರತ ರತ್ನ ಬಿ.ಆರ್. ಅಂಬೇಡ್ಕರ್ ಅವರ 131ನೇ ಜನ್ಮದಿನೋತ್ಸವ ಎಲ್ಲರಿಗೂ ಹರ್ಷದಾಯಕವಾಗಿರ್ತಕ್ಕಂಥದ್ದು, ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು. ನಮ್ಗಳೆಲ್ಲ ಒಂದು ಸ್ಫೂರ್ತಿ ತುಂಬಿ, ಶಕ್ತಿ ತುಂಬಿ ಇದ್ದಂಥ ಮಹಾಶಯನಿಗೆ ನಾವು ನಮಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ನರನಾಡಿಗಳಲ್ಲಿ ರಕ್ತದಲ್ಲಿದೆ. ಅದನ್ನು ತಗೊಂಡು ನಾವೆಲ್ಲ ಜನರನ್ನ ಉರಿದುಳಿಸಿ, ನೊಂದವ್ರಿಗೆ, ಬೆಂದವ್ರಿಗೆ, ಒಟ್ಟಿಗಿಟ್ಟಿದ್ದವ್ರಿಗೆ, ಮೈ ಬಟ್ಟೆದವ್ರಿಗೆ ಒಂದು ಅವಕಾಶಗಳು ಮಾಡಿಸಿ, ಏನು ವ್ಯಕ್ತಿಗೆ ಒಂದು ನ್ಯಾಯ ನೀತಿ ಧರ್ಮದ ಆದಿಗಳನ್ನ ತೋರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪುಣ್ಯಾತ್ಮನ ಇವತ್ತು ಒಂದು ಆಚರಣೆ ಮಾಡ್ತಾ ಇದ್ದೀವಿ.